ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೀನಕಳಿಯ ಕೊಟ್ಟಾರ ಹೊಸಬೆಟ್ಟು ಲೋಟಸ್ ಪಾರ್ಕ್ ಪ್ರದೇಶದಲ್ಲಿ ಮೊದಲ ಮಳೆಯಲ್ಲಿ ಕೃತಕ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನರು ಪಡಬಾರದ ಸಂಕಷ್ಟ ಅನುಭವಿಸಿದ್ದಾರೆ ಎಂದು ಮಾಜಿ ಶಾಸಕ ಮೊಯ್ತೀನ್ ಪಾವ ಹೇಳಿದರು. ಸುರತ್ಕಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2,500 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಬಂದಿದೆ. ಆದರೆ ಆ ಹಣ ಎಲ್ಲಿ ಹೋಯಿತು ಎಂದು ಮೊಹಿದ್ದೀನ್ ಬಾವ ಪ್ರಶ್ನಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಲ್ಲಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿದೆ. ಆದರೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ಬಸ್ ನಿಲ್ದಾಣದಲ್ಲಿ ಬಸ್ ಕಾಯುವುದು ಅಸಾಧ್ಯ. ಇದಕ್ಕೆ ಸ್ಥಳೀಯ ಶಾಸಕರು ಮತ್ತು ಆಡಳಿತವೇ ನೇರ ಹೊಣೆ. ಮಾಲೆಮಾರು ಕೊಟ್ಟಾರ ಪರಿಸರದ ಚರಂಡಿ ಹೂಳಿನಿಂದ ತುಂಬಿದ್ದು ಪ್ರತಿ ಮಳೆಗಾಲದಲ್ಲೂ ನೀರು ಸರಾಗವಾಗಿ ಹರಿದು ಹೋಗದೆ ಸಮಸ್ಯೆಯಾಗುತ್ತಿದೆ. ಭರತ್ ಶೆಟ್ಟಿ ಅವರೇ, ಈ ಭಾಗದ ಜನರ ಮತಗಳನ್ನು ಪಡೆದು ನೀವು ಗೆದ್ದಿದ್ದೀರಿ. ನಿಮಗೆ ಜನರ ಸೇವೆ ಮಾಡಲು ಆಗದಿದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. 4 ವರ್ಷಗಳಲ್ಲಿ ಸರಿಯಾದ ರಸ್ತೆ ನಿರ್ಮಾಣ ಮಾಡಲು ನಿಮ್ಮಿಂದ ಸಾಧ್ಯವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವ ರೀತಿಯಲ್ಲಿ ಬಿಜೆಪಿ ಸರ್ಕಾರದ ವೈಫಲ್ಯ 2,000-3,000 ಕೋಟಿ ಯಾವುದಕ್ಕೆ ವಿನಿಯೋಗಿಸುವಂತಹ ಸಂದರ್ಭದಲ್ಲಿ ಜನರ ಒಂದು ಅಗತ್ಯದ ಕೆಲಸಕ್ಕಾಗಿ ನೋಡಿ, ನಾನು ನಮ್ಮ ಶಾಸಕರಲ್ಲಿ ಕೇಳ್ತಾ ಇದ್ದೇನೆ, 2,000 ಕೋಟಿ 2,500 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿಯಲ್ಲಿ ಬಂದಿದೆ. ಅದನ್ನು ಒಂದು ಪ್ರದೇಶಕ್ಕೆ ಅಂತೇಳಿ ಸೀಮಿತವಾಗಿಟ್ಟಿದ್ದಾರೆ. ಎಲ್ಲಿದೆ ನಮ್ಮ ಈ ಪ್ರದೇಶಕ್ಕೆ? ಎಲ್ಲಿದೆ? ನಾವು ಅದೇ ಥರ ಕಾರ್ಪೊರೇಷನ್ ನಾಗರಿಕರಲ್ವೇ? ನಮಗೇನು ಹಕ್ಕಿಲ್ವ ಅದರಲ್ಲಿ ಕೇಳಲಿಕ್ಕೆ? ಬೇಕಾದಾಗೆ ಬೇಕಾದಾಗೆ ಅವರು ಅವರ ಪಾಲಿಗೆ ಮಾಡಿಕೊಂಡು ಸ್ಯಾಂಕ್ಷನ್ ಮಾಡಿಕೊಂಡು ಅದನ್ನು ಮಾಡ್ತಾ ಇದ್ದಾರೆ. ಈ 23 ವಾರ್ಡ್ಗೆ ಸ್ಮಾರ್ಟ್ ಸಿಟಿ ಬಂದಂತಹ ಕಾಣಿಕೆಗಳು ಏನಿದೆ ಅಂತ ಹೇಳುವಂಥದ್ದನ್ನು ನಾನು ಮೊಟ್ಟ ಮೊದಲಿಗೆ ಭರತ್ ಶೆಟ್ಟಿ ಅವರ ಹತ್ರ ಕೇಳ್ತಾ ಇದ್ದೇನೆ. ತಾವು ಶಾಸಕರಾಗಿದ್ದುಕೊಂಡು ಈ ಭಾಗದ ಜನತೆಯಿಂದ ಮತವನ್ನು ಪಡೆದು ಶಾಸಕರಾಗಿದ್ದೀರಾ. ತಮ್ಮಲ್ಲಿ ನೇರವಾದ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಈ ಭಾಗದ ನಾಗರಿಕರಿಗೆ ತಾವು ನ್ಯಾಯವನ್ನು ಕೊಡಲಿಕ್ಕೆ ತಮ್ಮಿಂದ ಆಗೋದಿಲ್ಲದಿದ್ದರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಇಲ್ಲದ್ರೆ ತಮ್ಮ ವೈದ್ಯ ವೃತ್ತಿಯನ್ನು ಕಂಟಿನ್ಯೂ ಮಾಡಿ ಅಂತ ಹೇಳುವಂಥ ಕೆಲಸವನ್ನು ಕೇಳ್ತಾ ಇದ್ದೇನೆ. ಇನ್ನು ರಾಜಸ್ಥಾನದಲ್ಲಿ ಮತೀಯವಾದಿಗಳಿಂದ ಹತ್ಯೆಗೀಡಾಗಿರುವ ಕನ್ನಯ್ಯ ಲಾಲ್ ಎಂಬ ಬಡಪಾಯಿ ಟೈಲರ್ ಹಂತಕರನ್ನ ಕೂಡಲೇ ಗಲ್ಲಿಗೇರಿಸಬೇಕು. ಅವರ ಪರವಾಗಿ ಯಾರೂ ವಕಾಲತ್ತು ನಡೆಸಬೇಕಾದ ಅಗತ್ಯವಿಲ್ಲ. ಇಸ್ಲಾಂ ಯಾವತ್ತೂ ಯಾರನ್ನೂ ಕೊಲೆ ಮಾಡಲು ಹೇಳಿಲ್ಲ. ಇಂಥವರು ಪವಿತ್ರ ಇಸ್ಲಾಂ ಧರ್ಮಕ್ಕೆ ಮಾರಕವಾಗಿದ್ದಾರೆ. ಇಂಥವರನ್ನ ಜೈಲಲ್ಲಿಟ್ಟು ಸಾಕುವ ಬದಲು ಕೂಡಲೇ ಗಲ್ಲಿಗೇರಿಸಬೇಕು ಎಂದು ಮಂಗಳೂರು ಉತ್ತರ ಮಾಜಿ ಶಾಸಕ ಮೊಹಿದ್ದೀನ್ ಬಾವ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಭಾಗದಲ್ಲಿ ನಮಗೆ ದೇವರು ಹುಟ್ಟನ್ನು ಕೊಟ್ಟಿದ್ದಾನೆ. ಇದು ನಮ್ಮ ಜಲ, ನಮ್ಮ ನೆಲ. ಇಲ್ಲಿ ನಾವು ಹುಟ್ಟಿದ್ದೇವೆ. ಯಾವನಿಗಾದರೂ ನಾನೊಂದು ಮುಸ್ಲಿಂ ಆಗಿದ್ದೇನೆ, ನನ್ನ ಧರ್ಮ ಹೇಳಿರ್ಬೋದು, ಅಥವಾ ನಾನು ನಂಬಿದಂತಹ ಧರ್ಮ ಹೇಳಿರ್ಬೋದು, ನಾನು ಪ್ರೀತಿಸಿದಂತಹ ಧರ್ಮಗಳು, ಯಾವುದೇ ಧರ್ಮನು ಇಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ಹೊಡೆಯುವಂತಹದಕ್ಕೂ ನಮ್ಮ ಕುರ್ಆನ್ನಲ್ಲಿ ನಿಷೇಧವಿದೆ. ನಾನು ಇನ್ನೊಬ್ಬರನ್ನು ಜೋರು ಬೈದು ಮಾತನಾಡಲಿಕ್ಕೂ ನಿಷೇಧ ಇದೆ. ಈ ತಲೆಯನ್ನು ಕಡಿದು ಮಾಡಿದಂತಹ ಕ್ರೂರಿ ಕೆಲಸಕ್ಕೆ ಅವರಿಗೆ ನೇಣು ಹಾಕುವಂಥ ಕೆಲಸವನ್ನು ಕೂಡಲೇ ಮಾಡಬೇಕು, ಅದಕ್ಕೆ ಲೇಟ್ ಮಾಡಬಾರ್ದು ಅಂತ ಯಾರಿದ್ದಾರೆ ಅಂತ ಆ ಒಂದು ಮನೋವೃತ್ತಿ ಅವರು ಯಾರಿದ್ದಾರೆ, ಅವರು ಮನುಷ್ಯರಲ್ಲ, ಅವರು ಯಾವುದೇ ಧರ್ಮಕ್ಕೆ ಸೇರಿದವರಲ್ಲ, ಅವರು ಕಟುಕರು ಅಂತ ಅವರನ್ನು ಕೂಡಲೇ ನೇಣಿಗೇರಿಸಬೇಕು. ಜನಕ್ಕೆ ಅದರಿಂದ ಒಂದು ಇದು ಬರುತ್ತೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.